ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಇನ್ನಿತ್ತ ಮಲ್ಲ ಸುದ್ದಿಲು ಇತ್ತ ವಾರ್ತೆದ ವಿವರ ಬಾರಿ ಓದಂಟು ಪ್ರತಿಭಟನೆಗೆ ಕಾರಣಾದಿತ್ತಿನ ಕಾಡು ಸಂಚಾರಿ ದಳತ ಒಡಿಪು ವಲಯದ ಕಾಡು ಅಧಿಕಾರಿ ಕುಡ್ಲಡು ಪ್ರಭಾರ ನಿಲೆಟ್ಟು ಜವಾಬ್ದಾರಿಡುಪುನ ಸಂಧ್ಯಾರೆನ ಬೀದರ್ಗ್ ವರ್ಗ ಮಲ್ತದ ಸರ್ಕಾರ ಪಿದಡ್ಪಾದಿನ ಆದೇಶಗೂ ತಡೆಪು ಪಾಡ್ದು ಕೆಎಟಿ ಆದೇಶ ಪಿದಡ್ಪಾದಂಡು ಶಾಸಕರು ಹರೀಶ್ ಪುಂಜ ಸಂಧ್ಯಾರೆನ ವರ್ಗ ಮಲ್ಪರೆ ಮುಖ್ಯಮಂತ್ರಿಗಳಿಗೆ ಬರೆದಿತ್ತರು. ಭಾರಿ ಓದಂಟು ಪ್ರತಿಭಟನೆಗೆ ಕಾರಣಾದಿತ್ಯನ ಕಾಡು ಸಂಚಾರಿ ದಳತ ಒಡಿಪು ವಲಯದ ಕಾಡು ಅಧಿಕಾರಿ ಕುಡ್ಲಡ್ ಪ್ರಭಾರ ನಿಲೆಟ್ಟು ಕಾರ್ಯ ಮಲ್ತೊಂದಿತ್ತಿನ ಸಂಧ್ಯಾರೆನ ಬೀದರ್ಗ್ ವರ್ಗ ಮಲ್ತದ ಸರ್ಕಾರ ಪಿದಡ್ಪಾದಿನ ಆದೇಶಗೂ ತಡೆಪು ಪಾಡ್ದು ಕೆಎಟಿ ಆದೇಶ ಪಿದಡ್ಪಾದನು. ಸರ್ಕಾರ ವರ್ಗ ಮಲ್ತಿನ ಆದೇಶದ ಎದುರು ಸಂಧ್ಯಾ ಕೆಎಟಿಗ್ ಅಪೀಲ್ ಸಂದಾದಿತ್ಯರು. ಅವೇನು ಪಿಂದದ ನ್ಯಾಯಮಂಡಳಿ ಈ ವರ್ಗಾವಣೆ ರಾಜಕೀಯ ಉಮೇದದ ಆದಿತ್ತದ ವರ್ಗಾವಣೆಡು ನೀತಿ ನಿಯಮ ಪಾಲನೆ ಮಲ್ತುಜಿ ರಾಜಕೀಯ ಕೈಯೊಪ್ಪುನ ತೋಜಿದ ಬರ್ಪನೊಂದು ಲೆಕ್ಕೊಗದ ತಂದು ವರ್ಗಾವಣೆ ಆದೇಶಗೂ ತಡೆಪುಗೊಡ್ದಿತ್ತದ ಅರೆನ ದುಂಬಿತ್ತಿನ ಜವಾಬ್ದಾರಿಗೂ ಕೂಡ ಅದಿದ್ದ ಆದೇಶ ಪಿದಡ್ಪಾದೆರ. ಸಂಧ್ಯಾರೆನ ಬೀದರ್ಗ್ ವರ್ಗ ಮಲ್ಪರೆ ಬೆಳ್ತಂಗಡಿ ಶಾಸಕರು ಹರೀಶ್ ಪುಂಜ ಮುಖ್ಯಮಂತ್ರಿಯರಿಗೆ ಬರೆತಿನ ಓಲೆ ಸಾಮಾಜಿಕ ಜಾಲತಾಣಲೆಡ್ ಸುದ್ದಿ ಆದಿತ್ತಂಡು. ವರ್ಗಾವಣೆ ಮಲ್ತಿನೇಕ್ ಶಾಸಕರು ಹರೀಶ್ ಪುಂಜ ನಡತೊನ್ನ ರೀತಿಗೆ ಭಾರಿ ಪ್ರತಿಭಟನೆ ನಡೆದಿತ್ತಂಡು. ಕುಡ್ಲ ಕಾಸ್ಟಿಡ್ದ ಡಾಕ್ಟರ್ ದಯಾನಂದ ಪೈ ಪಿ ಸತೀಶ್ ಪೈ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಹಿಜಾಬು ಓದಂಟ ಶುರುವಾತಂಡು. ಶುಕ್ರವಾರ ಪ್ರಿನ್ಸಿಪಾಲರ್ ಕೆಲವು ಪೊಣ್ಣುಲಿಗೆ ಪರೀಕ್ಷೆ ಬರೆಯರೆ ಅವಕಾಶ ಕೊರಂಡಲ ಬರೋ ಕಲ್ಪನ ಕೆಲವು ಆಣುಲು ವಿರೋಧ ಮಲ್ತಿದಿನ ಸಂಗತಿ ನಡತದಂಡು. ಕರಾವಳಿ ಪ್ರದೇಶಡು ಹಿಜಾಬ್ ಕೇಸರಿ ಶಾಲು ಓದಂಟು ಕಮ್ಮಿ ಆಯ್ನಂಚ ತೋಜುಜೆ. ಕುಡ್ಲ ಕಾಸ್ಟಿಡ್ದ ಡಾಕ್ಟರ್ ಪಿ ದಯಾನಂದ ಪೈ ಪಿ ಸತೀಶ್ ಪೈ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಹಿಜಾಬ್ ವಿಚಾರ ಬತ್ತದ ಕಲ್ಪನಕ್ಲ ರಡ್ಡು ಕೂಟದ ನಡುಟು ಪಾತೆರಗು ಪಾತೆರ ಬುಲೆದಂಡು. ಶುಕ್ರವಾರ ಪ್ರಿನ್ಸಿಪಾಲರ್ನ ಒಪ್ಪಿಗೆದ ಮಿತ್ತ ಬರವು ಕಲ್ಪನ ಪೊಣ್ಣಲು ಪಿನ್ನು ಪಾಡಂದೆ ಬಜ್ಜಿ ಶಾಲ್ ಪಾಡ್ದ ಪರೀಕ್ಷೆಗೆ ಹಾಜರಾದಿತ್ಯರು. ಆಂಡ ಕಲ್ಪನ ಕೆಲವರು ಇಂದಕ್ಕೆ ವಿರೋಧ ಮಲ್ತದ ಅಕ್ಲೆನ ಪರೀಕ್ಷೆದ ಕೋಣಿಡ್ದು ಪಿದೈ ಪೋಯರ ತೆರಿಪಾದೆರು. ಅಂಚಾದ ರಡ್ಡು ಕೂಟದ ನಡುಟು ಓದಂಟು ಶುರುವಾದ ಕಾಲೇಜ್ಗೆ ಇಡ್ತೆದುರೆ ಒಯ್ತ ಪತ್ತೋಗು ಕಾರಣ ಆತಂಡು. ಒರ್ತಿ ಪೊಣ್ಣೊಂದು ನಿನ್ನ ಅಮ್ಮೇರ್ನ ಕಾಲೇಜ ಎಂಕುಲ್ಲ ಫೀಸ್ ಕಟ್ಟಿದೆ ಕಾಲೇಜಿಗೆ ಬೈದಿನೆಂದು ಏವ್ರೋಡು ಪಂತಲು. ಇಬ್ರು ಮಕ್ಕಳಿಗೆ ಜಸ್ಟ್ ಮಾಡಿದ್ದಾರೆ ಆನ್ಲೈನ್ ಕ್ಲಾಸ್, ಬೇರೆ ಯಾರಿಗೂ ಮಾಡಿಲ್ಲ. ಹೇಳಿದ್ ಮಾತ್ರ ಅವರು ಲೆಕ್ಚರ್ಸ್ ಕೇಳುವಾಗ ಹೇಳ್ತಿದ್ದಾರೆ ನಾವು ಮಾಡುದಿಲ್ಲ ಅವರಿಗೆ ಆನ್ಲೈನ್ ಕ್ಲಾಸಸ್ ಅಂತ. ನಿನ್ನೆ ನಮಗೆ ಮೊನ್ನೆ ಪ್ರಿನ್ಸಿಪಲ್ ಪರ್ಮಿಷನ್ ಕೊಟ್ಟರು, ನಾಳೆ ನಿಮಗೆ ಎಕ್ಸಾಮಿಗೆ ಬರ್ಬೋದು ಬಟ್ ಜಸ್ಟ್ ಶಾಲ್ ಹಾಕಿ ಪಿನ್ ಹಾಕಬಾರ್ದು ತಲೆಗೆ, ಸೊ ಶಾಲ್ ಹಾಕಿ ಬರ್ಬೋದು ಅಂತ. ಲೈಬ್ರರಿಯಲ್ಲಿ 4 ಗರ್ಲ್ಸ್ ಇದ್ರು ಮತ್ತು ಎಕ್ಸಾಮ್ ಹಾಲಲ್ಲಿ ಕೂತಿದ್ರು. ನಾವು 3 ಸಲ ಪರ್ಮಿಷನ್ ಕೇಳಿ ಹೋದದ್ದು, ಲೆಟ್ರ್ ಕೂಡ ಕೊಟ್ಟಿದ್ದಾರೆ ಪ್ರಿನ್ಸಿ. ಕೇಳಿ ಹೋಗಿ ಕೂತಿದ್ದಾಗ ಈ ABVP ಅವನು ಸಾಯಿ ಸಂದೇಶ್ ಅಂತವನು ಅವನು ಬಂದು ನಮ್ಮನ್ನು ಹೊರಗೆ ಹೋಗ್ಲಿಕ್ಕೆ ಹೇಳಿದ. ನೀವು ಹೊರಗೆ ಹೋಗಿ, ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟದ್ದು ಇಲ್ಲಿ ಕೂತ್ಕೊಳ್ಳಿಕ್ಕೆ? ತುಂಬ ಜೂನಿಯರ್ಸನ್ನೆಲ್ಲ ಕರ್ಕೊಂಡು ಬಂದು ನಮಗೆ ಅವನು ಹೊರಗೆ ಹೋಗ್ಲಿಕ್ಕೆ ಹೇಳಿದ. ಅವನು ಯಾರು ನಮ್ಮನ್ನು ಹೊರಗೆ ಹೋಗ್ಲಿಕ್ಕೆ ಹೇಳಿಕ್ಕೆ? ಮತ್ತು ಪೊಲೀಸರು ಬಂದು ಒಬ್ಬರು ಪೊಲೀಸರು, ಅವರ ಹೆಸರೇನಂತ ಗೊತ್ತಿಲ್ಲ ನನಗೆ, ಸೈನಾ ಅಂತ ಒಬ್ಳಿದ್ದಾಳೆ, ಅವಳಿಗೆ ಬಂದು ಧಮಕಿ ಕೊಡ್ತಾ ಇದ್ದಾರಂತೆ. ನಿನ್ನ ಫ್ಯೂಚರ್ ನಾನು ಸ್ಪಾಯ್ಲ್ ಮಾಡ್ತೇನೆ, ನೀನು ಹೋಗ್ಲಿಲ್ಲಾದ್ರೆ ಈಗ ನಾನು ಒಂದು ಸೈನ್ ಸಾಕು ನನಗೆ ನಿನ್ನ ಫ್ಯೂಚರ್ ಸ್ಪಾಯ್ಲ್ ಮಾಡ್ಲಿಕ್ಕೆ ಅಂತ. ನಾವೇನು ಕಲೀಲಿಕ್ಕಿಲ್ವಾ ಇಲ್ಲಿ? ನಮಗೆ ಎಜುಕೇಷನ್ಗೋಸ್ಕರ ನಾವು ಬರ್ತಿರೋದು. ಎಲ್ಲರೂ ಒಂದೇ ಈಕ್ವಾಲಿಟಿ ಅಂತ ಅವ್ರು ಹೇಳ್ತಾ ಇದ್ದಾರಲ್ಲ, ಈಗ ಈಕ್ವಾಲಿಟಿ ತೋರಿಸ್ತಾ ಇದ್ದಾರಲ್ಲ ಇವರು? ಇಲ್ಲಲ್ಲ, ಮತ್ತೆ ಎಂತ ಅವ್ರು ಆಟ ಆಡ್ತಿದ್ರು? ಪ್ರಿನ್ಸಿ ಎಂತ ಆ್ಯಕ್ಷನ್ ತೆಗಿತಿಲ್ಲ. ಈಗ ಮಾಡ್ತೇನೆ, MLA ಹತ್ರ ಮಾತಾಡ್ತೇನೆ ಅಷ್ಟೇ ಹೇಳುದು, ಏನು ಮಾಡ್ತಿಲ್ಲ. 1 ಮಂತ್ ಆಯಿತು ನಾವು ಹೀಗೆ ಆಟ ಆಡೋದು. ನಾವು ಸುಮ್ಮನೆ ಕೀಸಿಂದ ಬರ್ತಿದ್ದದು. ನಿನ್ನೆ ಅವರು ಹಾಗೆ ರಿಯಾಕ್ಟ್ ಮಾಡಿದ್ದಕ್ಕೆ ನಾವು ಹೀಗೆ ಮಾಡಿದ್ದು. ಮತ್ತು PN ಎಲ್ಲ ತುಂಬ ನಮಗೆ ಥ್ರೆಟನ್ಸ್ ಎಲ್ಲ ಕೊಡ್ತಾ ಇದ್ದಾರೆ, ನಾವು ಟೆರರಿಸ್ಟ್ ಅಂತೆ. ನಾವು ಟೆರರಿಸ್ಟ್ ಪಿಯೋನು, ಕಾಲೇಜ್ ಪಿಯೋನು, ಹೆಸರು ನನಗೆ ಎಂತ ಅಂತ ಗೊತ್ತಿಲ್ಲ. ಈಗ ಅವ್ರ ಹತ್ರ ಕೇಳುವಾಗ ನಾನು ಹೇಳಲೇ ಇಲ್ಲ ಅಂತ ಹೇಳ್ತಿದ್ದಾರೆ. ಅವ್ರು ಹೇಳಿದ್ರೆ ನಾವು ನೀರು ಕುಡಿಬಾರ್ದಂತೆ, ಕಾಲೇಜಿದ್ದು ಊಟ ಮಾಡಬಾರ್ದು, ಕಾಲೇಜ್ ಯಾರು ಸ್ಟೂಡೆಂಟ್ಸ್ ಹತ್ರ ಮಾತಾಡಬಾರ್ದಂತೆ. ನಮಗೆ ಇಲ್ಲಿ ಮತ್ತೆ ಒಬ್ಳು ಜೂನಿಯರ್ ಯಾರೋ, ಅವಳು ಯಾರಂತ ಹೆಸರು ನನಗೆ ಗೊತ್ತಿಲ್ಲ, ಅವಳ ಮುಖ ಸರಿ ಗೊತ್ತು. ಅವಳು ಹೇಳಿ ನಮಗೆ ಬೇರೆ ಟ್ಯಾಪ್ ಮಾಡಿ ಕೊಡಬೇಕಂತೆ. ಆಗ ನಾನು ಕೇಳಿದ, ನಾವು ಯಾರು ಕ್ರಿಮಿನಲ್ಸಾ, ಟೆರರಿಸ್ಟಾ ನಮಗೆ ಹೀಗೆ ಟ್ರೀಟ್ ಮಾಡಲಿಕ್ಕೆ? ನೀವು ಅದೇ ಅಂತ ಹೇಳಿದ ಪಿಯೋನ್ ನಮಗೆ. ಹಾಗೆಲ್ಲ ಹೇಳುವಾಗ ನಾವು ಹೇಗೆ ಸುಮ್ಮನೆ ಕೂತ್ಕೊಳ್ಬೇಕು? ಇಷ್ಟು ದಿನ 1 ಮಂತ್ ಆಯ್ತು ನಾವು ಸುಮ್ಮನೆ ಕೂತ್ಕೊಳ್ತಾ ಇರೋದು. ಜಸ್ಟ್ ಕಾಲೇಜ್ಗೆ ಬಂದು ಪ್ರಿನ್ಸಿಪಲ್ ಹೇಳಿದಾಗೆ ನಾವು ಕೇಳ್ತಿದ್ದೇವೆ. ಅಲ್ಲಿ ಲೈಬ್ರರಿಯಲ್ಲಿ ಕೂತ್ಕೊಳ್ಳಿ, ಆಯ್ತು ಲೈಬ್ರರಿಯಲ್ಲಿ ಕೂತಿದ್ದೇವೆ. ಇವರೆಲ್ಲ ಸುಮ್ಮನೆ ಬಂದು ಸ್ಟೂಡೆಂಟ್ ಯಾರು ರೈಟ್ ಕೊಟ್ಟದ್ದು ಬಂದು ನಮ್ಮನ್ನು ಧಮಕಿ ಕೊಡಲಿಕ್ಕೆ, ಹೊರಗೆ ಹೋಗ್ಲಿಕ್ಕೆ? ಅವ್ನು ಯಾರು?
ಪೊಲೀಸರು ಬತ್ತಿಬೊಕ್ಕ ಸ್ಥಿತಿಗತಿ ಸಮಾಧಾನಗೂ ಬೈದಂಡು ಕುಡ್ಲನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಕಾಲೇಜ್ ಕೈತಲ್ ಬತ್ತದು ಕಾಲೇಜ್ ಆಡಳಿತ ಮಂಡಲದ ಒಟ್ಟಿಗೂ ಪಾತ್ರಕತೆ ನಡಪಾಯಿರು ಸುದ್ದಿ ಮಾಧ್ಯಮಲನ ಒಟ್ಟಿಗೂ ಶಶಿಕುಮಾರ್ ಪಾತ್ರದ ರಡ್ಡದಿ ನೋಡ್ದು ಮುಲ್ಪ ಇಜಾಬಿ ಸೇಲಕ್ಕದಂಡು ಓದಂಟಾತನಂದು ಮಾಹಿತಿ ಉಂಡು ಗುರುವಾರ ಕಾಂಡೆಕೂಡ ಒಂದುವೇ ಕಾಲೇಜ್ಡ 2 ಜನ ಇಜಾಬ್ ಪಾಡ್ದು ಪರೀಕ್ಷೆಗೆ ಬಂದಾಗ ಕಲ್ಪನ ಕೆಲವಿರಬಕ್ಕ ಕಲ್ಪವನಕ್ಲು ಕ್ಲಾಸ್ಗೆ ಪೋಯರೆ ಅವಕಾಶ ಕೊಡ್ತುಜಿರಂದು ಒರ್ತಿ ಬಂದ್ರ ಸ್ಟೇಷನ್ ಕೇಸ್ ಪಾಡ್ದಲು ಈ ಕೇಸಡ್ ಪೊಣ್ಣಗ್ ಅಡ್ಡಿ ಮಲ್ತಿನ ಒರಿಯನ ಚಿತ್ರಪಟ ಪಾಡ್ದು ಓದಂಟಾಪನಂಚಿನ ಬರೋಬರಿದು ಜಾಲತಾಣಲಿಡು ಪಾಡೊಂದುಂಡೊಂದು ಮಾಹಿತಿ ಉಂಡು ಒಟ್ಟುಗು ಜೀವದಿಪ್ಪು ಅಂದು ಪೊಡಿಪಾವನ ಫೋನ್ಲ ಬರೋನುಂಡು ಈ ಬಗೆಟ್ ತನಿಖೆ ಮಲ್ತದು ಇಲಾಖೆ ಕಠಿಣ ಕ್ರಮದ ತೊಂದೊಂದು ಪೊಲೀಸ್ ಕಮಿಷನರ್ ಪಂಡೇರು. ನಗರ ಕಮಿಷನರೇಟ್ನ ವ್ಯಾಪ್ತಿಯಲ್ಲಿರುವಂತಹ ಬಂದರು ಅಥವಾ ಉತ್ತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಯಾನಂದ್ ಪೈ ಫಸ್ಟ್ ಗ್ರೇಡ್ ಕಾಲೇಜ್ ಏನಿದೆ, ಈ ಕಾಲೇಜಲ್ಲಿ ನಿನ್ನೆ 5 ಜನ ವಿದ್ಯಾರ್ಥಿನಿಯರು ಪರೀಕ್ಷೆ ಬರೆಯುವಂಥ ಸಂದರ್ಭದಲ್ಲಿ ಅವ್ರಿಗೆ ಪರೀಕ್ಷೆಯನ್ನು ಬರೀಲಿಕ್ಕೆ ಬಿಟ್ಟಿಲ್ಲ ಮತ್ತು ಕೆಲ ವಿದ್ಯಾರ್ಥಿಗಳು ಅಡ್ಡಿಪಡಿಸಿದ್ದಾರೆ ಅಂತಂದು ಹೇಳ್ತಾರೆ. ನಿನ್ನೆ ಆದಂಥ ಬೆಳವಣಿಗೆ ಬಗ್ಗೆ ಯಾವುದೇ ಕಾಲೇಜ್ ಅಥಾರಿಟೀಸು ನಮಗೆ ಇದು ಲೈಬ್ರರಿ ಮತ್ತು ಕ್ಲಾಸ್ ರೂಮಲ್ಲಿ ನಡೆದಿದ್ದರಿಂದ ನಮ್ಮ ಗಮನಕ್ಕೆ ಬಂದಿಲ್ಲ. ಇವತ್ತು ಬೆಳಗ್ಗೆ ಅದೇ 5 ಜನ ವಿದ್ಯಾರ್ಥಿನಿಯರು ಮತ್ತೆ ಪರೀಕ್ಷೆ ಇದೆ ಅಂತಂದು ಬಂದಂಥ ಸಂದರ್ಭದಲ್ಲಿ ಕಾಲೇಜಿನ ಎಂಟ್ರೆನ್ಸಲ್ಲಿ ಕೆಲ ಶಿಕ್ಷಕರು ಮತ್ತು ಕಾಲೇಜಿಗೆ ಸಂಬಂಧಿಸಿಪಟ್ಟಂಥ ಕೆಲವರು ಆ ವಿದ್ಯಾರ್ಥಿಗಳನ್ನು ಪ್ರವೇಶ ನಿರಾಕರಿಸಿದ್ದಾರೆ. ಅದೇ ಸಂದರ್ಭದಲ್ಲಿ ಅವರು ಪ್ರಿನ್ಸಿಪಲ್ಗೆ ಪರೀಕ್ಷೆಗೆ ಅನುಮತಿ ಕೊಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದರು. ಆಗ ಅಲ್ಲಿಗೆ ಬಂದಂಥ ಕೆಲ ವಿದ್ಯಾರ್ಥಿಗಳು ಸ್ಟೂಡೆಂಟ್ಸು ಬಾಯ್ಸು ಸೊ ಅವರ ಜೊತೆ ಅಲ್ಲಿ ಮಾತಿನ ಚಕಮಕಿ ಮತ್ತು ಒಂದು ಸಣ್ಣ ಸಂಘರ್ಷ ನಡೆದಿದೆ. ಇದರ ಹಿನ್ನೆಲೆಯಲ್ಲಿ ದ್ವಿತೀಯ ವರ್ಷದ ಪದವಿಯನ್ನು ಮಾಡ್ತಾ ಇರುವಂಥ ಒಬ್ಬ ವಿದ್ಯಾರ್ಥಿನಿ ನಮ್ಮ ಬಂದರ್ ಪೊಲೀಸ್ ಠಾಣೆಗೆ ಒಂದು ಫಿರ್ಯಾದನ್ನು ನೀಡಿದ್ದಾರೆ. ಆ ಫಿರ್ಯಾದನ್ನು ನಾವು ಲೀಗಲ್ ಒಪಿನಿಯನ್ ತಗೊಂಡು ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಪ್ರಕರಣದಲ್ಲಿ ಯಾವ ಒಬ್ಬ ವಿದ್ಯಾರ್ಥಿ ಆ ವಿದ್ಯಾರ್ಥಿನಿಗೆ ಅಡ್ಡಿ ಮಾಡಿದ್ದ ಮತ್ತು ಮಾತಿನ ಚಕಮಕಿಗೆ ಮಾಡಿದ್ದ, ಸೊ ಆ ವಿದ್ಯಾರ್ಥಿಯ ಇದ್ದಾನೆ, ಆ ವಿದ್ಯಾರ್ಥಿಯ ಫೋಟೋವನ್ನು ಹಾಕ್ಬಿಟ್ಟು ಆಕ್ಷೇಪಾರ್ಹವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಕೆಲವು ವಾಟ್ಸಪ್ ಗ್ರೂಪ್ಗಳಲ್ಲಿ ಸರ್ಕ್ಯುಲೇಷನ್ ಮಾಡ್ತಾ ಇದ್ದಾರೆ ಮತ್ತು ಲೈಫ್ ಥ್ರೆಟ್ ಕೊಟ್ಟಿದ್ದಾರೆ ಅಂತಂದು ಆ ವಿದ್ಯಾರ್ಥಿಗೆ ಸಂಬಂಧಪಟ್ಟ ಕೆಲವರು ನಮ್ಮ ಸೆನ್ ಪೊಲೀಸ್ ಠಾಣೆಯಲ್ಲಿ ಒಂದು ಫಿರ್ಯಾದನ್ನು ಕೊಟ್ಟಿದ್ದಾರೆ. ಗೋಶಾಲೆಗೆ ಅನುದಾನ ಕುರಿದು ಬೊಕ್ಕ ಪಶು ವೈದ್ಯರನ್ನು ಹೆಚ್ಚ ಮಲ್ತಿನ ದೇವಸ್ಥಾನಲೆಡ್ ಪೂಜೆ ಮಲ್ಪನಕ್ಲ ಸಂಬಳ ಇರ್ತೆ ದೇವಸ್ಥಾನಲಿಗೆ ಸ್ವತಂತ್ರತೆ ಇಂಚ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಎಡ್ಡೆ ಬಜೆಟ್ ಕೊಡ್ತಿರಂದು ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಪುಗಾಡ್ದೇರು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯರನ ಕಡೀರ್ದ ಬಜೆಟೆಡ್ ಸಾರ್ದಿನೇನ ಪೇಜಾವರ ಮಠದ ಶ್ರೀ ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿ ಎತ್ಕೊಂಡೇರ. ಕೈಕಂಜಲನ ರಕ್ಷಣೆಗೆತ್ತಿನ ಗೋಶಾಲೆಲಿನ ಎಚ್ಚಮಲ್ಪನ ಸರ್ಕಾರದ ನಡೆನ ಸ್ವಾಮೀಜಿ ಪುಗಾಡ್ದೇರ. ಒಡಿಪುಡು ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿ ಪಾತಿಡ್ದು ಉಪ್ಪುನ ಗೋಶಾಲೆಗೆ ಅನುದಾನ ಹೆಚ್ಚಮಲ್ತಿನವು ಎಂಕ್ಲಿಗೆ ಭಾರಿ ಸಂತೋಷ ಆತಂಡ. ಪಶು ವೈದ್ಯರನ ಎಚ್ಚಮಲ್ತದನಂದು ಕೈಕಂಜಲಿನ ಆರೋಗ್ಯ ರಕ್ಷಣೆಗೆ ಸರ್ಕಾರ ಒತ್ತು ಕೊಡ್ತುಂಡು. ದೇವಸ್ಥಾನಲೆಡ್ ಪೂಜೆ ಮಲ್ಪನಕ್ಲನ ಸಂಬಳ ಮಲ್ದಂಡ ಕಲ್ಪವನಕ್ಲಿಗೆ ಮರ್ಯಾದೆ ಪಣವು ಹೆಚ್ಚಮಲ್ದಂಡ. ಕ್ಯಾನ್ಸರ್ ಆಸ್ಪತ್ರೆ ತಾಪನೆಗೆ ನಿರ್ಧಾರ ದೇವಸ್ಥಾನಲಿನ ಸ್ವತಂತ್ರತೆ ವಿಚಾರ ಮಾತ ಖುಷಿ ಕೊಡ್ತುಂಡು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯರಿಗೆ ಸೊಲ್ಮೇಲೊಂದು ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿ ಪಂಡಿರು. ಈ ಬಾರಿಯ ನಮ್ಮ ಕರ್ನಾಟಕ ಸರ್ಕಾರದ ರಾಜ್ಯ ಸರ್ಕಾರದ ಬಜೆಟ್ ಮಂಡನೆಯ ವಿಷಯ ತುಂಬ ಸಂತೋಷಗೊಂಡಿದ್ದೇವೆ. ಇದನ್ನು ಕೇಳಿ ಈ ಬಾರಿ ಗೋವುಗಳ ರಕ್ಷಣೆಗೋಸ್ಕರ ಇದ್ದ ಗೋಶಾಲೆಯನ್ನು ಹೆಚ್ಚಿಸುವಂತಹ ಕ್ರಮ ಕೈಗೊಂಡದ್ದು, ಅದರಂತೆಯೇ ಇರುವ ಗೋಶಾಲೆಗಳಿಗೆ ಹೆಚ್ಚಿನ ಅನುದಾನ ನೀಡುವಂತಹ ತೀರ್ಮಾನವನ್ನು ಕೈಗೊಂಡದ್ದು, ಜೊತೆಗೆ ಪಶುವೈದ್ಯರ ನೇಮಕಾತಿಯಲ್ಲಿ ಹೆಚ್ಚಳವನ್ನು ಮಾಡುವಂತಹದ್ದು, ಈ ಎಲ್ಲ ವಿಚಾರಗಳನ್ನು ಕೇಳಿ ತುಂಬ ಸಂತಸಪಟ್ಟಿದ್ದೇವೆ. ಜೊತೆಗೆ ಈ ಬಾರಿ ದೇವಾಲಯಗಳ ಅರ್ಚಕರ ವೇತನವನ್ನು ಹೆಚ್ಚಿಸಿದ್ದು, ಜೊತೆಗೆ ಗೌರವ ಅಧ್ಯಾಪಕರು ಯಾರಿದ್ದಾರೆ ಅವರ ಸಂಭಾವನೆಯನ್ನು ಹೆಚ್ಚಿಸಿದ್ದು, ಈ ಎಲ್ಲ ವಿಚಾರಗಳು ರಾಜ್ಯದ ಜನತೆಯ ಆರೋಗ್ಯದ ನಿಟ್ಟಿನಲ್ಲಿ ಕ್ಯಾನ್ಸರ್ ಆಸ್ಪತ್ರೆಗಳನ್ನು ಸ್ಥಾಪಿಸುವ ನಿರ್ಧಾರ ಕೈಗೊಂಡದ್ದು,
ಇವೆಲ್ಲ ತುಂಬಾ ಸಂತಸದ ವಿಚಾರ ಆಗಿದ್ದಾವೆ. ದೇವಾಲಯಗಳನ್ನು ಸ್ವಾಯತ್ತಗೊಳಿಸುವಂತಹ ವಿಚಾರ ಇವನ್ನೆಲ್ಲ ಕೇಳಿ ತುಂಬಾ ಸಂತಸ ಪಟ್ಟಿದ್ದೇವೆ. ಇಂತಹ ಮಹತ್ತರವಾಗಿರತಕ್ಕಂತಹ ನಿರ್ಣಯವನ್ನು ಕೈಗೊಂಡಿರತಕ್ಕಂತಹ ಮಾನ್ಯ ಮುಖ್ಯಮಂತ್ರಿಗಳವರು ನಾವು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. ಕೇಂದ್ರ ಸರ್ಕಾರದ ಕರಕುಶಲ ಅಭಿವೃದ್ಧಿ ನಿಗಮದ ಪ್ರಾಯೋಜನೆಡ್ ಪಿಲಿಕುಲ ಅಭಿವೃದ್ಧಿ ಪ್ರಾಧಿಕಾರದ್ದು ಪಿಲಿಕುಲ ಅರ್ಬನ್ ಹಾತ್ಡ್ ಮಾರ್ಚ್ 4 ಮುಟ ರಾಷ್ಟ್ರೀಯ ಕೈ ಚಾತುರ್ಪು ವಸ್ತುಲಿನ ಪ್ರದರ್ಶನ ಬೊಕ ಮಾರಾಟ ಮೇಳ ನಡತೊಂದುಂಡು. ಕೇಂದ್ರ ಸರ್ಕಾರದ ಕರಕುಶಲ ಅಭಿವೃದ್ಧಿ ನಿಗಮದ ಪ್ರಾಯೋಜನೆಡ್ ಪಿಲಿಕುಲ ಅಭಿವೃದ್ಧಿ ಪ್ರಾಧಿಕಾರದ್ದು ಪಿಲಿಕುಲ ಅರ್ಬನ್ ಹಾತ್ಡ್ ಮಾರ್ಚ್ 4 ಮುಟ ರಾಷ್ಟ್ರೀಯ ಕೈ ಚಾತುರ್ಪು ವಸ್ತು ಪ್ರದರ್ಶನ ಬೊಕ ಮಾರಾಟ ಮೇಳ ನಡತೊಂದುಂಡು. ಸಂಸದರ್ ನಳಿನ್ ಕುಮಾರ್ ಕಟೀಲ್ ವಸ್ತು ಪ್ರದರ್ಶನ ಬೊಕ ಮಾರಾಟ ಮೇಳ ಉದಿಪನ ಮಲ್ತೆರ್. ಪಶ್ಚಿಮ ಬಂಗಾಳ, ಡಿಲ್ಲಿ, ಚೆನ್ನೈ, ರಾಜಸ್ಥಾನ ಬೊಕ ಕೇರಳ ಸೇರಿನಂಚ ದೇಶದ ಬೇತೆ ಬೇತೆ ಭಾಗಲೆರ್ದು ಕುಶಲಕರ್ಮಿಲು ತಯಾರು ಮಲ್ತಿನ ಸೀರೆಲು, ಅಲಂಕಾರದ ಮರತ ಉತ್ಪತ್ತಿಲು, ಮಣ್ಣುಡು ತಯಾರಾಯಿನ ಬೇತೆ ಬೇತೆ ಪೊರ್ಲುದ ಸುತ್ತಲು, ಪೊರ್ಲುದ ಬ್ಯಾಗ್, ಕೀಬಂಚ್, ತರಾವರಿ ದುಸ್ತು, ಪೊಂಜೋಲಿನ ಅಲಂಕಾರ ವಸ್ತುಲು, ಬೂಟ್ಸು, ಜೋಡುಲು ಬೊಕ ಬೇತೆ ಕೈ ಚಾತುರ್ಪುಡು ಪಡಿಮೂಡ್ದಿನ ಸಾಧನಲೆನ್ ಈ ಮಾರಾಟ ಮೇಳುಡು ತೂದೂದೆ ತುನುಲೆ. ದಳ್ಳಾಲಿನ ಸಮಸ್ಯೆನ ತಪ್ಪಾದ ಸೀದಾ ಮಾರ್ಕೆಟ್ಗೆ ಉಮೇದು ಕೊರಿಯರೆ ಇಂಚಿನ ಕರಕುಶಲ ವಸ್ತುಲಿನ ಮೇಳ ಹೆಚ್ಚ ನಡಪಡೊಂದು ನಳಿನ್ ಕುಮಾರ್ ಕಟೀಲ್ ಪಂಡ್ಯರ. ಕರಕುಶಲ ಪ್ರದರ್ಶನ ಮತ್ತು ಮೇಳ ಪಿಲಿಕುಲದಲ್ಲಿ ಉದ್ಘಾಟನೆ ಆಗಿದೆ. ಸುಮಾರು 10 ದಿನಗಳ ಕಾಲ ಇಲ್ಲಿ ಅದು ಜರುಗಲಿಕ್ಕಿದೆ. ದೇಶದ ಬೇರೆ ಬೇರೆ ರಾಜ್ಯಗಳ ಕರಕುಶಲ ಸಾಮಗ್ರಿಗಳ ಪರಿಚಯಗಳು ಬೇರೆ ಬೇರೆ ರಾಜ್ಯಗಳಿಗೆ ಆಗಬೇಕು ಮತ್ತು ಕುಶಲಕರ್ಮಿಗಳ ಕಾರ್ಯದ ಪರಿಚಯವೂ ಆಗಬೇಕು ಮತ್ತು ನೇರ ಮಾರುಕಟ್ಟೆಯನ್ನು ಒದಗಿಸಬೇಕು ಅವರಿಗೆ ಅನ್ನುವಂಥ ಪರಿಕಲ್ಪನೆ ಅಡಿಯಲ್ಲಿ ಈ ಮೇಳದ ಯೋಜನೆಯನ್ನು ಸರ್ಕಾರ ಮಾಡಿದೆ. ಹಾಗಾಗಿ ಇವತ್ತು ಪಶ್ಚಿಮ ಬಂಗಾಳದಿಂದ ಹಿಡಿದು ಒರಿಸ್ಸಾದವರೆಗಿನ ಬೇರೆ ಬೇರೆ ರಾಜ್ಯಗಳ ಬೇರೆ ಬೇರೆ ರೀತಿಯ ಕರಕುಶಲ ವಸ್ತುಗಳ ಮಾರಾಟ ಮಳಿಗೆ ಇಲ್ಲಿ ಪ್ರಾರಂಭ ಆಗ್ತಾಯಿದೆ. ಹಾಗಾಗಿ ಒಂದು ಕರಕುಶಲಕರ್ಮಿಗಳಿಗೆ ಮಾರುಕಟ್ಟೆಯನ್ನು ಒದಗಿಸುವಂಥದ್ದು, ಅವರ ವಸ್ತುಗಳಿಗೆ ಮಾರುಕಟ್ಟೆಯನ್ನು ಒದಗಿಸುವಂಥದ್ದು ಮತ್ತು ಮಧ್ಯವರ್ತಿಗಳು ಇಲ್ಲದೆ ವ್ಯಾಪಾರ ಮಾಡೋದಕ್ಕೆ ಅನುಕೂಲ ಮಾಡತಕ್ಕಂಥದ್ದು ಮತ್ತು ಬೇರೆ ಬೇರೆ ರಾಜ್ಯಗಳಿಗೆ ಈ ವಸ್ತುಗಳನ್ನು ಬೇರೆ ಬೇರೆ ರಾಜ್ಯಗಳಿಗೆ ಪರಿಸ್ತಕ್ಕಂಥ ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ಕೆಲಸವನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಕವಿತೆ ಬೇತೆ ಪದ ಬೇತೆ ಪದ್ಯ ಏಪೊಗ್ಲ ಕಾವ್ಯ ಆಪುಜೆಂದು ಹಿರಿಯ ಕವಿ ಸಾಹಿತಿ ಡಾಕ್ಟರ್ ಮೊಗಸಾಲೆ ಪಂತ್ಯರ ಕುಡ್ಲಡ್ ನಮ್ಮ ಹಬ್ಬಕ್ಕ ಅಮೃತ ಸ್ವಾತಂತ್ರ್ಯ ಸಂಭ್ರಮ ಕಾರ್ಯಕ್ರಮದ ಸ್ವತಂತ್ರಾಮೃತ ಕವಿ ನಮನ ಕಾರ್ಯಕ್ರಮಟ ಆರು ಗುರ್ಕಾರ್ಮೆ ವಹಿಸದು ಪಾತಿರಿಯರು. ಕುಡ್ಲ ಮಹಾನಗರ ಪಾಲಿಕೆ ಬೊಕ್ಕ ವೀರರಾಣಿ ಹಬ್ಬಕ್ಕ ರಾಷ್ಟ್ರೀಯ ಪ್ರತಿಷ್ಠಾನದ ನಿಲೆಟ್ ಕುಡ್ಲದ ಪುರಭವನ ನಡತಿನ ನಮ್ಮ ಹಬ್ಬಕ್ಕ ಅಮೃತ ಸ್ವತಂತ್ರ ಸಂಭ್ರಮ ಕಾರ್ಯಕ್ರಮಟ್ಟು ಸ್ವತಂತ್ರಾಮೃತ ಕವಿ ನಮನ ಅಟ್ಟಣ ದಿತ್ತಂಡ ಹಿರಿಯ ಕವಿ ಸಾಹಿತಿ ಡಾಕ್ಟರ್ ಮೊಗಸಾಲೆ ಗುರ್ಕಾರ್ಮೆಡ್ ನಡತಿನ ಕವಿ ಕುಟ್ಟುಡು ಮುದ್ದು ಮೂಡು ಬೆಳ್ಳೆ ಮಹಮ್ಮದ್ ಬಡ್ಡೂರು ರಘು ಇಡ್ಕಿದು ಕಾವ್ಯ ಕೃಷ್ಣದಾಸ್ ಅಕ್ಷಯ ಶೆಟ್ಟಿ ಪೆರಾರ ಫಿಲ್ಸಿ ಲೋಬೋ ಮಲ್ಲಿಕಾಜಿ ರೈ ಗುಂಡ್ಯಡ್ಕ ಅಕ್ಷತಾರಾಜ್ ಪೆರ್ಲಾ ಅರ್ಚನಾ ಬಂಗೇರ ಕುಂಪಲ ಇಂಚ ಹಿರಿಯ ಕಿರಿಯ ಕವಿಕುಲು ತುಳು ಕನ್ನಡ ಕೊಂಕಣಿ ಬ್ಯಾರಿ ಬೊಕ ಹಿಂದಿ ಭಾಷೆಡ್ ಬರೆಯಿನ ಕವಿತೆಲೆನು ಓದಿಯರ. ತೋನ್ಸೆ ಪುಷ್ಕಳ ಕುಮಾರ್ ಬೊಕ ಮಾಲಿನಿ ಕೇಶವ ಪ್ರಸಾದ್ ಕವಿತೆಲೆಗ್ ರಾಗ ಪಂಡದ ಪಂಡ್ಯರ. ಸತೀಶ್ ಸುರತ್ಕಲ್ ನವಗಿರಿ ಗಣೇಶ್ ಬೊಕ ಗೌತಮ್ ಕುಡ್ಲ ಹಿನ್ನೆಲೆ ಸಂಗೀತೊಡಿತ್ತೆರ. ಡಾಕ್ಟರ್ ಮೊಗಸಾಲೆ ಗುರ್ಕಾರ್ಮೆದ ಪಾತೆರ ಪಂಡದ ಭಾರತೀಯ ಸಾಹಿತ್ಯಡು ಕಾವ್ಯ ಪ್ರಕಾರಗು ಭವ್ಯ ಪರಂಪರೆ ಉಂಡು. ಕಾವ್ಯ ಕಟ್ಟುನ ಕೆಲಸ ಆತುಂಜಿ ಸುಲಭತ್ ಐಕ್ ಲಯ ಶುದ್ಧ ಮುಖ್ಯ ಕವಿತೆ ಬೇತ ಪದ್ಯ ಬೇತೆ ಪದ್ಯ ಏಪುಗ್ಲ ಕಾವ್ಯ ಪೂಜೆ ನಮ್ಮ ಕವಿತೆಲೆಡ್ದು ಏಪಂಡಲ ಲೋಕಗು ಸಂದೇಶ ಕೊರಿಯರೆ ಸಾಧ್ಯ ಅಂಡ ಕವಿತ್ವ ಸಾರ್ಥಕ ಅಂದು ಪಣ್ಣಿನ ಮೊಗಸಾಲೆ ಅರೆನ ಕವಿತೆನು ಓದಿಯರ.
ಭಾಸ್ಕರ ರೈ ಕುಕ್ಕುವಳ್ಳಿ ಬರೇನ ಅಮೃತ ಸಂಭ್ರಮ ಸ್ವತಂತ್ರ ಗೀತೆ ಕವಿಕೂಟದ ಅಕೇರಿಗೆ ಮೂರ್ತು ಬರ್ತಂಡ. ವೀರರಾಣಿ ಅಬ್ಬಕ್ಕ ರಾಷ್ಟ್ರೀಯ ಪ್ರತಿಷ್ಠಾನದ ಡಾಕ್ಟರ್ ಅರುಣ್ ಉಳ್ಳಾಲ ಕಾರ್ಯಕ್ರಮ ಸುಧಾರ್ತೆ ಕೊರಿಯರ್, ಕೋಶಾಧಿಕಾರಿ PD ಶೆಟ್ಟಿ ಸೊಲ್ಮೆ ಸಂದಾಯರ್. ಇವತ್ತು ಎಲ್ಲಕ್ಕಿಂತ ಇಡೀ ಜಗತ್ತಿಗೆ ಬೇಕಾದ್ದು ಆಯಾಯ ರಾಷ್ಟ್ರದ ರಾಷ್ಟ್ರೀಯತೆ. ನಮಗೆ ಭಾರತೀಯತೆ ಎಷ್ಟು ಮುಖ್ಯವೋ ಅಥವಾ ಭಾರತದ ರಾಷ್ಟ್ರೀಯತೆ ಎಷ್ಟು ಮುಖ್ಯವೋ, ಹಾಗಾಗಿ ನಮ್ಮ ಪುರಸಭೆ ಮತ್ತು ಅಬ್ಬಕ್ಕ ರಾಣಿ ಅಬ್ಬಕ್ಕ ರಾಷ್ಟ್ರೀಯ ಪ್ರತಿಷ್ಠಾನ ಎರಡೂ ಸೇರಿ ಒಂದು ರಾಷ್ಟ್ರೀಯ ಕವಿಗೋಷ್ಠಿಯನ್ನು ಮಾಡಿದ್ದಾರೆ. ಕಾವ್ಯದ ಮೂಲೋದ್ದೇಶವೇ ನಿಮ್ಮ ಅಭಿಪ್ರಾಯಗಳನ್ನು, ನಿಮ್ಮ ನಿಲುವನ್ನು, ನಿಮ್ಮ ವಿಚಾರಗಳನ್ನು ಎಷ್ಟು ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಸಾಧ್ಯ ಉಂಟ, ಅದುವೇ ಕಾವ್ಯ. ನೆನಪಿಟ್ಕೊಳ್ಳಿ, ಗದ್ಯ ಅಲ್ಲ ಅದು. ನೀವು 10 ಪುಟದಲ್ಲಿ ಹೇಳುವುದನ್ನು 1 ಪುಟದಲ್ಲಿ ಹೇಳಲಿಕ್ಕೆ ಸಾಧ್ಯ ಆದರೆ ಅದು ಕಾವ್ಯ ಆಗ್ತದಷ್ಟೇ ಹೊರತು 10 ಪುಟದ್ದನ್ನು 8 ಪುಟದಲ್ಲಿ ನೀವು ಹೇಳ್ತಾರೆ ಅದು ಕಾವ್ಯ ಆಗುವುದಿಲ್ಲ. ಇಷ್ಟೆಲ್ಲ ಆಗಿ ನೇರವಾಗಿ ಕವಿಗೋಷ್ಠಿ ಮತ್ತು ಕಾವ್ಯದ ಬಗ್ಗೆ ಬರ್ತದೆ. ಕೆಲವು ಮೂಲಭೂತವಾದ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ನನಗೆ ಇಡಬೇಕಾಗಿದೆ. ಕವಿತೆ ಅಂದರೆ ಏನು ಅಂತ. ನೀವೆಲ್ಲ ಇಲ್ಲಿ 9 ನಾನು ಸೇರಿ 10 ಜನ ಕವಿತೆಗಳ ಬಗ್ಗೆ ಮಾತಾಡಿದ್ರೆ ನಾವು ಓದಿದ್ದೆಲ್ಲ ಕವಿತೆ ಅಂತ ತಿಳ್ಕೊಂಡಿದ್ದೆ. ನನ್ನನ್ನು ಸೇರಿಸಿ ಮಾತಾಡ್ತಾ ಇದ್ದೇನೆ, ನಿಮ್ಮಿಂದ ಹೊರಗಿಟ್ಟಲ್ಲ. ಈ ಟೀಕೆ ನನಗೂ ಸಹ ಸಂಬಂಧಪಟ್ಟದ್ದೇ. ಕಾವ್ಯ ಅಂತ ಹೇಳಿ, ಕಾವ್ಯ ಅಂದರೆ ಏನಂತ ನೀವು ಹೇಳಲಿಕ್ಕಾಗತ್ತಾ? ಈ 9 ಜನ ನನಗೆ ಹೇಳಲಿಕ್ಕಾಗೋದಿಲ್ಲ. ಆಶ್ಚರ್ಯ ಆಗ್ಬೋದು. ಕಾವ್ಯ ಅಂದರೆ ಏನು ಅಂತ. ಯಾಕೆ ಆಗುವುದಿಲ್ಲ ಅಂದರೆ, ದೇವರು ಅಂದರೆ ಏನು ಅಂತ ಹೇಳಿ ನೀವು. ದೇವರು ಅಂದರೆ ಏನು ಹೇಳ್ತೀರಿ? ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಾವ್ಯ ಅಂದರೆ ನನ್ನ ದೃಷ್ಟಿ ದೇವರಿನ ಹಾಗೆ. ನಿಮ್ಮ ನಿಮ್ಮ ಕಲ್ಪನೆಗೆ ಆಕಾರವನ್ನು ಪಡೆಯುವಂಥ ನಿಮ್ಮ ವಿಚಾರಗಳು, ಬೌದ್ಧಿಕ ನಿಲುವುಗಳು ಅಥವಾ ಜೀವನದ ದರ್ಶನಗಳೇ ಕಾವ್ಯ ಅಷ್ಟೇ ಹೊರತು ಇನ್ನೊಂದು ಕಾವ್ಯ ಇದೆ ಅಂತ ನಾವು ತಿಳ್ಕೊಂಡ್ರೆ ನೀವು ನಿಜವಾದ ಕವಿತೆಯನ್ನು ಬರೀಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿದಿನವೂ ಸನ್ನದ್ಧ ಯೋಚನೆಯು ಉದ್ದುದ್ದ ಭರದೆ ಪ್ರಜ್ವಲಿಸುವುದು ನಿಜ ಶುಭ್ರ ಕಾಂತಿ. ಪರಶುರಾಮೆರೆ ಸಿಷ್ಟಿ ಪನ್ಪೆರು ನಾಗಬೆಂಬೆರೆ ಮೂಲಗೆ ದೈವ ದೇವಿರು ನಂಬು ನಡಕೆದ ಸತ್ಯಧರ್ಮದ ಡೆನ್ನನ. ನೋವು ಕೊಲುತ್ತಿದೆ, ಬಾಳು ಮುಳುಗಿದೆ, ದಡಕೆ ಸೇರಿಸು ದೇವರೇ. ಪಾಪ ಕರ್ಮವು ಏಟ ಕೊಡುತ್ತಿರೆ, ನಿನ್ನ ಪಾದವೇ ಆಸರೆ. ತೌಳವ ವಂಶದ ತುಳುವ ನಾಡುದ ರಾಣಿ ಅಬ್ಬಕ್ಕನು ನಮ್ಮ ನೆಂಪು ಮನ್ಪುಗ ಈ ಬೂಡುಡು ಮಣ್ಣಾದು ಪೋಯಿನ ಬಿರ್ದುದ ಬೀರೆರೆಗು ಸೊಲ್ಮೆ ಸಂದಾಗ. ಕಣ್ಣಲ್ಲಿ ಕಣ್ಣಿಟ್ಟು ಕರೆದಿರುವ ಕಾವ್ಯಕ್ಕೆ ಯಾವ ಹೆಸರಿಡಲಿ ಹೇಳು ನೀನು. ಬಾಳೊಂದು ಗೋಳೆಂದು ಓದರಿ ಹೆದರಿ ಹಾಳಾದ ಜೀವಕ್ಕೆ ಏನ ಹೇಳಲಿ ನಾನು. ತಂಚೆ भितरल्या क्रोधाच्या घसाऱ्यांत प्रतिकाराची किटां गडयेक फावटी उसळटाली. हातांतल्या पाजलेल्या कोयत्यांनी जुजांगण सजयले. इधर उधर से हमने कई बार सुने हैं, बलिदानों के नाम मस्तिष्क में लेके घूमे हैं, हर बार स्वतंत्रता के नारे लगाए हैं. उससे ज्यादा इस देश के लिए हमने किया भी तो क्या है. बसते हैं यहाँ किले गिरे शिखर, बहती है यहाँ नदियाँ सुंदर, गर्व से कहेंगे यह भारत हमारा. ಕೋಟಿಗಟ್ಲೆ ಕಾಸು ಖರ್ಚು ಮಲ್ತದ ತಣ್ಣೀರ್ ಬಾವಿಡ್ ಟ್ರೀ ಪಾರ್ಕ್ ಕಟ್ಟದೇರು. ₹20 ಕೊಡ್ದು ತುಯರೆ ಪೋಂಡ ಮಾತಲ ಉಂಡು ಅಂಡ ಸರಿಯಾಯಿನ ವ್ಯವಸ್ಥೆ ಇಜ್ಜಿ ಅವ್ಯವಸ್ಥದ ತಾಣ ಅದುಂಡು. ಕುಡ್ಲಡ್ ಪಾಕ ಪ್ರಕೃತಿ ಪೊರ್ಲುದ ತಾಣಲು ತುಯರೆ ತಿಕ್ಕುವ ಕಡಲ ಬರಿಟ್ ಕಡಲ್ದ ಅಬ್ಬರ ಪಗೆಲ್ ತೀವ್ರ ಕಂತುನ ಇಂದಿನ ಮಾತ ತೂಪನವೇ ಒಂಜಿ ಪೊರ್ಲು. ಒಂಜೊಂಜಿ ಕಡಲ ಬರಿಕ್ ಒಂಜೊಂಜಿ ಪುದರ್ ಐಟು ಒಂಜಿ ಕಡಲ ಬರಿಯೇ ತಣ್ಣೀರ್ ಬಾವಿ. ಕೂಡೂರು ಸಂಕದ ಕೈತಲರ್ದು ಅತ್ತಂಡ ಸುಲ್ತಾನ್ ಬತ್ತಿರಿಡ್ದು ಗುರುಪುರ ಸುದಿಟ್ ಓಡುಡು ಈ ಬೀಚಿಗೆ ಪೋವಲಿ. ಇಂಚಿನ ಪೊರ್ಲ ತಾಣ ತಣ್ಣೀರ್ ಬಾವಿಡ್ 15 ಹೆಕ್ಟೇರ್ ಜಾಗಿಡ್ ಕಟ್ಟಿದಿನ ಟ್ರೀ ಪಾರ್ಕ್ದ ಅವಸ್ಥೆ ಪಂಡದ ಪ್ರಯೋಜನ ಇಜ್ಜಿ. ಒಂಜಿ ಕಾಲುಡು ಕೋಟಿಗಟ್ಲೆ ಕಾಸು ಖರ್ಚು ಮಲ್ತದು ಕಟ್ಟಿನ ಟ್ರೀ ಪಾರ್ಕ್ ಇತ್ತೆ ಕನ್ನಡದ ಪಾತ್ರದಂಚ ಊಟಕ್ಕಿಲ್ಲದ ಉಪ್ಪಿನಕಾಯಿದಂಚ ಆತಂಡು.
ಕಾಂಡೆ 10 ಗಂಟೆಗೆ ಶುರುವಾಪನ ಈ ಪಾರ್ಕ್ದ ನಿಯಮಲಿಡ್ದು ದೂರೊಡ್ಡು ಕಾಂಡೆನೆ ಪಾರ್ಕ್ದಂಚಿ ಬರ್ಪನಕ್ಲು ಪಿದೆಯುಂತುನ ಸ್ಥಿತಿಗತಿ ಉಂಡು ಎಂಚಿನ ಮಾತ ಸಮಸ್ಯೆ ಉಂಡೊಂದು ಪನ್ಪುನೇನು ತಿರ್ಗಾಟಗು ಬತ್ತಿನರನ ಬಾಯಿಡ್ದೆಕ್ಕೇನುಡು. ನಮ್ಮ ಸಂಸ್ಕೃತಿನ ತೋಜವನ ಬೇತೆ ಬೇತೆ ಶಿಲ್ಪ ಕಲಾಕೃತಿ ತುಳುನಾಡ ಯಕ್ಷಗಾನ ಬೊಕ್ಕ ಭೂತದ ಕೋಲದಂಚಿನ ಶಿಲ್ಪ ಕಲಾರೂಪ ಮಾತಾಯಿತದ ಇತ್ಯಾವು ಹಾಳ ಒಂದುಂಡು. 20 ರೂಪಾಯಿ ಕೊರಂಡ ಉಲಾಯಿ ಬಿಡ್ಪೇರು ತಿರ್ಗಾಡದಕ್ಲಿಗೆ ಎಡ್ಡೆ ವ್ಯವಸ್ಥೆ ಮಲ್ತುಗುರಿಯರೆ ಈ ಪಾರ್ಕದ ಜವಾಬ್ದಾರಿ ತೋವನ್ನಕ್ಲಿಗೆ ಸಾಧ್ಯ ಇಜ್ಜಿ ಬಂಡ ಕಾಸು ಕೊಟ್ಟು ದಾನಿ ಪ್ರಯೋಜನ ಅಂದು ಕೀನ್ನಂಚಾತಂಡು. ತಿರ್ಗಾಟದಕ್ಲು ದಾನಿ ಪನ್ಪಿರ್ಕೆನ್ಲೆ ಬೀಚ್ ಬಗ್ಗೆ ಹೇಳಬೇಕಾದ್ರೆ ನೇಚರ್ ತುಂಬ ಚೆನ್ನಾಗಿದೆ. ಆದರೆ ಇಲ್ಲಿ ಬರುವ ಪ್ರವಾಸಿಗರಿಗೆ ಬೇಕಾದ ರೀತಿ ಇಲ್ಲಿ ಮೂಲಭೂತ ಸೌಕರ್ಯಗಳು ಯಾವುದೇ ರೀತಿ ಚೆನ್ನಾಗಿಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಸ್ಟಾರ್ಟಿಂಗಿಂದ ಹೇಳಬೇಕಾದ್ರೆ ಬರಬೇಕಾದ್ರೇ ಇಲ್ಲಿ ರೋಡು ಸ್ವಲ್ಪನೂ ಚೆನ್ನಾಗಿಲ್ಲ, ಫುಲ್ ಧೂಳಿಂದ ತುಂಬಿಕೊಂಡಿದೆ ಮತ್ತು ಬ್ಲಾಕ್ ತುಂಬಾ ಬ್ಲಾಕ್. ಇಲ್ಲಿ ಒಳಗಡೆ ಬರಬೇಕಾದ್ರೇ ನಾವು ಬೀಚ್ ರೀಚ್ ಆಗಬೇಕಾದ್ರೆ ಸಾಧಾರಣ 3/4 ಗಂಟೆ ಬ್ಲಾಕಲ್ಲೇ ನಿಂತಿರಬೇಕಾಗುತ್ತೆ. ಇನ್ನೊಂದು ಹೇಳಬೇಕಾದ್ರೆ ಟ್ರೀ ಪಾರ್ಕ್ ಬಗ್ಗೆ ಹೇಳೋದಾದರೆ ಅಲ್ಲಿ ಹೊರಗಿನವ್ರು ಜಾಸ್ತಿ ಬಂದಾಗ ವಾಯುವಿಹಾರಕ್ಕಂತ ಇಲ್ಲಿ ಬರ್ತಾರೆ. ಬಟ್ ಅಲ್ಲಿ ಹೋಗಬೇಕಾದ್ರೆ ಬೇಕಾದ ರೀತಿಯಲ್ಲಿ ಗಾರ್ಡ್ ವ್ಯವಸ್ಥೆ ಅಲ್ಲಿ ತುಂಬಾ ಕಮ್ಮಿ ಇದೆ. ಒಂದೊಂದು ಸತಿ ಅಲೆಗಳು ಅವರನ್ನು ಎಳ್ಕೊಂಡು ಹೋಗೋದು ಇರುತ್ತೆ. ಈ ಸಂದರ್ಭದಲ್ಲೂ ಭದ್ರತಾ ಸಿಬ್ಬಂದಿ ಅಲ್ಲಿ ಮುಖ್ಯವಾಗಿರುತ್ತಾರೆ. ಆದರೂ ಅಲ್ಲಿ ನಾನು ಹೋದಾಗ ಅಲ್ಲಿ ಯಾವುದೇ ರೀತಿ ಭದ್ರತಾ ಸಿಬ್ಬಂದಿನೂ ನಾನು ಕಂಡಿಲ್ಲ. ಇದು ನನ್ನ ಪ್ರಕಾರ ಮುಖ್ಯವಾಗಿ ಅಲ್ಲಿ ಭದ್ರತಾ ಸಿಬ್ಬಂದಿ ಮತ್ತು CC ಕ್ಯಾಮ್ ವ್ಯವಸ್ಥೆನೂ ಅಲ್ಲಿ ಅಧಿಕಾರಿಗಳು ಇದರ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು. ಎಂಚಿನ ಇಜ್ಜಿ ಎಂಚಿನ ಉಂಡು ಕೇಂಡ ಪಾರ್ಕ್ಡ್ ಮಾತಲ ಉಂಡು. ಎಲ್ಯ ಜೋಕ್ಲಿನ ಪಾರ್ಕ್ ಕ್ಯಾಂಟೀನ್ ವಾಲಿಬಾಲ್ ಗೊಬ್ಬುದ ಜಾಗೆ ಮಾತಲ ಉಂಡು. ಅಂಡ ಮಾತಲ ಇತ್ತದ್ಲ ಪಾರ್ಕ್ ಪಡಿಲ್ಬುರ್ನಂಚ ಉಂಡು. ಟ್ರೀ ಪಾರ್ಕ್ ಅಂತ ಹೇಳಿದ್ರೇನೆ ಒಂದು ಗೂಗಲಲ್ಲಿ ಸರ್ಚ್ ಮಾಡಿದರೆ ಮಂಗಳೂರಿನ ಪ್ರವಾಸ ತಾಣಗಳಲ್ಲಿ ತಣ್ಣೀರುಬಾವಿ ಟ್ರೀ ಪಾರ್ಕ್ ಕೂಡ ಒಂದು ತುಂಬ ಒಳ್ಳೆ ಇಂಪಾರ್ಟೆನ್ಸ್ ಹೊಂದಿದೆ. ಅದರ ನಡುವಲ್ಲಿ ಕೂಡ ನಾವೀಗ ಅನೇಕ ಜನರು ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ತಣ್ಣೀರುಬಾವಿಗೆ ಬರ್ತಾರೆ. ಸೊ ಆದರೆ ಈಗ ಪ್ರಸ್ತುತ ಸನ್ನಿವೇಶ ಹೇಳಬೇಕು ಅಂತ ಹೇಳಿದರೆ ತಣ್ಣೀರುಬಾವಿಯಲ್ಲಿ ಅನೇಕ ಕೆಲವೊಂದು ಶಿಥಿಲಾವಸ್ಥೆಯನ್ನು ನಾವು ಕಾಣಬಹುದು. ಯಾವ ರೀತಿ ಅಂತ ಹೇಳಿದರೆ ಈಗ ತುಳುನಾಡಿನ ಕೆಲವೊಂದು ಸಾಂಸ್ಕೃತಿಕ ವೈಭವವನ್ನು ಪ್ರತಿಬಿಂಬಿಸುವಂತಹ ಅನೇಕ ಸ್ತಬ್ಧ ಚಿತ್ರಗಳು ಅಥವಾ ಒಂದು ಮೂರ್ತಿಗಳನ್ನು ಅಲ್ಲಿದೆ. ಆದರೆ ಅದು ಈಗ ಕ್ರಮೇಣ ಶಿಥಿಲಗೊಳ್ತಾ ಇದೆ. ಅದನ್ನು ಡೆವಲಪ್ಮೆಂಟ್ ಮಾಡುವಂತಹ ಒಂದು ಕಾರ್ಯವನ್ನು ನಮ್ಮ ರಾಜಕೀಯ ವ್ಯವಸ್ಥೆ ಅಥವಾ ಒಂದು ಏನು ಪ್ರವಾಸೋದ್ಯಮ ಇಲಾಖೆ ಇದೆಯೋ ಅದನ್ನು ನೆರವೇರಿಸಬೇಕು ಅನ್ನೋದೊಂದು ನಮ್ಮ ವಿನಂತಿ. ನಮ್ಮ ಪ್ರವಾಸೋದ್ಯಮ ಇಲಾಖೆ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತಹ ಸಂಸ್ಥೆಗಳು ಕೆಲಸ ಮಾಡಬೇಕು ಅನ್ನೋದು ನಮ್ಮ ಒಂದು ರಿಕ್ವೆಸ್ಟ್ ಸರ್. ತಿರ್ಗಾಟ ಉದ್ಯಮ ರೈಸು ನಂಚ ಮಲ್ಪ ಅಂದ ಅಧಿಕಾರುಲು ಶಾಸಕರು ಮಂತ್ರಿಲು ಮಾತ ಪನ್ಪೆರು. ಅಂಡ ಅವು ಮಾತ ಸರಿಯಾದ ನೆಲೆ ಊರುಜಿ ನೆಲೆ ಊರುಂಡಲ ಜವಾಬ್ದಾರಿ ಜೆಂದು ಸಾರ್ವಜನಿಕರು ದೂರ ನಂಚಾತಂಡು. ಪೀಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯರು ಗುರು ವಿಶ್ವೇಶ್ವ ತೀರ್ಥ ಸ್ವಾಮೀಜಿಯರ್ ನಂಚ ಧಾರ್ಮಿಕ ಸಂಗತಿಲೆಗೆ ದೇಶ ಸಂಚಾರ ಮಲ್ಪನಾರು. ಒಡಿಪುಡು ಟ್ರಾಫಿಕ್ ಬಂದ್ ಪೂರ್ಣ ಪೊರ್ತುಡು ಕಡಿಯಾಳಿಡ್ದು ಅನಂತೇಶ್ವರ ದೇವಸ್ಥಾನಗೂ ತುರ್ತು ಪೊಯರೆ ಅರೆನ ಗಾಡಿ ಬಿಡ್ದು ರಿಕ್ಷುಡು ಪೊಯ್ನ ಅಪರೂಪದ ಸಂಗತಿ ನಡೆತದಂಡು. ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯರು ಅರೆನಗುರು ವಿಶ್ವೇಶ್ವ ತೀರ್ಥ ಸ್ವಾಮೀಜಿಯರ್ ನಂಚ ಧಾರ್ಮಿಕ ಸಾಮಾಜಿಕ ಉದ್ದೇಶಲೆಗಾದ ದೇಶ ಸಂಚಾರ ಮಲ್ತೊಂದುಲ್ಲೇರು. ಶುಕ್ರವಾರ ಸ್ವಾಮೀಜಿಯರು ರಿಕ್ಷುಡು ಸಂಚಾರ ಮಲ್ಪಡಾಯಿನ ವಿಶೇಷ ಸಂದರ್ಭ ಒದಗದು ಮಾತರಿಗ್ಲ ಆಶ್ಚರ್ಯ ಉಂಡು ಮಲ್ದಂಡು. ಕಡಿಯಾಳಿ ಶ್ರೀ ಮಹಿಷಾಮರ್ದಿನಿ ದೇವಸ್ಥಾನಗೂ ಕೊಡಿಮರ ಕನಪಿನ ಮೆರವಣಿಗೆಡು ಪಾಲ್ದಿತ್ತೊನ್ನ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯರಿಗೆ ಬೇಟೆ ಕಾರ್ಯಕ್ರಮದ ಅವಸರ ಇತ್ತಂಡು. ಅಣ್ಣದಾನಿ ಮಲ್ಪನೆ ಮೆರವಣಿಗೆಡ್ದವರ ಮಾರ್ಗದ ಉದ್ದೋಗ್ಲ ಗಾಡಿಲೆನ ಸಾಲು ಟ್ರಾಫಿಕ್ ಬಂದ್ ಬುರ್ದುಂಡು. ಅರನ ಗಾಡಿಡು ಪೋಂಡ ಕಾರ್ಯಕ್ರಮಕ್ಕೆ ಮುಟ್ಟಿಯರೆ ಸಾಧ್ಯ ಇಜ್ಜಿಂದ ತೆರೆದು ಅವೇ ಮಾರ್ಗುಡು ಬತ್ತಿನ ರಿಕ್ಷಾ ಉಂತಾದಿರು. ರಿಕ್ಷುಡು ಕುಲ್ಲುದು ಉಳಮಾರ್ಗುಡೆ ಒಡಿಪು ಅನಂತೇಶ್ವರ ದೇವಸ್ಥಾನದ ಕಾರ್ಯಕ್ರಮಕ್ಕೂ ತುರ್ತು ಪೊಯ್ನ ಸಂಗತಿ ನಡೆತಂಡು. ಇತ್ತ ಕುಡರೆನಿತ ಮಲ್ಲ ಸುದ್ದಿಲು. ಒಡಿಪೋ ವಲಯದ ಕಾಡು ಅಧಿಕಾರಿ ಸಂಧ್ಯಾರನ ಬೀದರ್ಗ ವರ್ಗ ಮಲ್ತಿದಿನ ಕೇಸ್ ಸರ್ಕಾರ ಪಿದಾಟ್ಪಾದಿನ ಆದೇಶಗೂ ತಡಿಪು ಪಾಡ್ದು KAT ಆದೇಶ. ಕುಟ್ಲ ಕಾಸ್ಟೆಡ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಇಜಾಬ್ ಓದಂಟ್ ಸಂಗತಿ ಬಗೆಟ್ ಜಾಲತಾಣ ನೋಡ್ಪಾಡ್ದಿನ ಮಾಹಿತಿ ಉಂಡು ತನಿಖೆ ಮಲ್ತದ ಕಠಿಣ ಕ್ರಮ ಎನ್ ಶಶಿಕುಮಾರ್. ಪಿಲಿಕುಲ ಅರ್ಬನ್ ಹಾತಡ್ ಮಾರ್ಚ್ 4-13 ಮುಟ ರಾಷ್ಟ್ರೀಯ ಕೈ ಚಾತುರ್ಪು ವಸ್ತ್ರನ ಪ್ರದರ್ಶನ ಬಕ ಮಾರಾಟ ಮೇಳ.
ಕೋಟಿಗಟ್ಲೆ ಖರ್ಚು ಮಲ್ತದ ಕಟ್ಟಿದಿನ ತಣ್ಣೀರ್ ಬಾವಿ ಟ್ರೀ ಪಾರ್ಕ್ದ ಅವ್ಯವಸ್ಥೆ ತಿರ್ಗಾಟಕು ಬತ್ತಿನಕ್ಲ ದೂರು ಒಂಜಿ ವರದಿ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ಸೊಲ್ಮೇಲು.